ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಪಿಸೋಡ್. ನಮ್ಮ ಹೊಸ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್, 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಹೊಸ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಅನುರಾಧ ಮೇಡಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಆರಾಮಾಗಿದ್ದೀವಿ. ಏನು ಸ್ಪೆಷಲ್ ಇವತ್ತು ಅಡುಗೆ ಮಾಡ್ತಿದ್ದೀರಾ? ಇವತ್ತೊಂದು ಹೆಲ್ದಿ ಆದಂತ ಬೀಟ್ರೂಟ್ ಬೋಂಡ ಮಾಡುವ. ಬೀಟ್ರೂಟ್ ಬೋಂಡ ಮಾಡುವ. ಮತ್ತೆ ಇನ್ನೊಂದು ಹೆಸರು ಬೇಳೆ ಹಲ್ವಾ ಮಾಡುವ. ಹೆಸರು ಬೇಳೆ ಹಲ್ವಾ. ಸಾಂಬಾರು ಮಾಡ್ತೇವೆ, ಈ ಥರ ಎಲ್ಲ ಮಾಡ್ತೇವೆ, ಪಲ್ಯ ಎಲ್ಲ. ಈಗ ಬೀಟ್ರೂಟ್ ಇದು ಬೋಂಡ ಮತ್ತು ಇನ್ನೊಂದು ಹಲ್ವಾ ಅಲ್ಲ? ಹಲ್ವಾ, ಹೆಸರು ಬೇಳೆ ಹಲ್ವಾ. ಎರಡು ಮಾಡ್ಲಿಕ್ಕೆ ಅಡುಗೆ ಮನೆಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದೈತಿ. ಈಗ ಫಸ್ಟಿಗೆ ನೀವು ಯಾವುದು ಬೋಂಡ ಮಾಡ್ತೀರಾ ಅಥವಾ ಫಸ್ಟಿಗೆ ನಾವು ಹೆಲ್ದಿ ಆದ ಬೀಟ್ರೂಟ್ ಬೋಂಡ ಮಾಡ್ತೀರಲ್ಲ? ಓಕೆ, ಅಂದರೆ ಬೀಟ್ರೂಟ್ ಬೋಂಡಕ್ಕೆ ನೀವು ಬೀಟ್ರೂಟನ್ನು ಕರೆಕ್ಟಾಗಿ ತುರ್ಕೊಂಡಿದ್ದೀರಲ್ಲ? ಓಕೆ, ಏನೆಲ್ಲ ತಗೊಂಡಿದ್ದೀರಿ ಈಗ? ಫಸ್ಟಿಗೆ ಒಂದು ಕಪ್ ಆಗುವ ಸಾಬುದಾನವನ್ನು 1 ಗಂಟೆ ನೆನೆಸಿಟ್ಟು ಚೆನ್ನಾಗಿ ತೊಳೆದ ನೀರನ್ನು ಸ್ಟ್ರೈನ್ ಮಾಡಿಡಬೇಕು. ಸ್ಟ್ರೈನ್ ಮಾಡಿರುವ ಒಂದು ಕಪ್ಪಿನಷ್ಟು ಸಾಬುದಾನ, ಸಬ್ಬಕ್ಕಿ ಅಂತ ಹೇಳ್ತಾರಲ್ಲ, ನೋಡಿ ಈ ಥರದ್ದು ನೆನೆಸಿ ನೀರು ಬಸಿವಾಗ ನೋಡಿ ಈ ಥರ ಬಿಡಿ ಬಿಡಿ ಬರ್ತದೆ. ನೋಡಿ ಈ ಥರ ಬಿಡಿ ಬಿಡಿ ಬರ್ತದೆ. ಈಗ ಒಂದು ಮೀಡಿಯಂ ಸೈಜ್ ಬೀಟ್ರೂಟನ್ನು ನಾವು ಚೆನ್ನಾಗಿ ತುರಿದುಕೊಂಡಿಡ್ಬೇಕು. ಈ ಥರ ಸಣ್ಣ ಸಣ್ಣ ಪೀಸ್ ಆಗಿ ತುರಿದುಕೊಂಡಿರ್ಬೇಕು. ಈ ಥರ ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡುವ. ಒಂದು ಬೀಟ್ರೂಟ್. ಇನ್ನೀಗ ಇದಕ್ಕೆ ಒಂದು ಸಣ್ಣ ಸಣ್ಣ ಬಟಾಟೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡು ಮಾಡ್ಬೋದು. ನಾನೀಗ ತುರಿ ತಂದಿದ್ದೇನೆ, ಅಂದ್ರೆ ಅದರಲ್ಲಿ ಒಂದು ಸ್ವಲ್ಪ ಕೂಡ ಗಂಟು ತರ ಸಿಗಬಾರ್ದು. ಅದಕ್ಕೆ ಬೀಟ್ರೂಟ್ ಹಸಿ ತುರಿಲಿಕ್ಕೆ, ಇದು ಬಟಾಟೆಯನ್ನು ಹೌದು, ಬೀಟ್ರೂಟ್ ಹಸಿ ಹಾಕ್ಲಿಕ್ಕೆ ಬಟಾಟೆಯನ್ನು ಬೇಯಿಸಿ ನಾವು ತುರಿದು. ನೀರೇನು ಬೇಕಾಗಿಲ್ಲ, ಹೌದು. ಅದು ಬೀಟ್ರೂಟ್ ಮತ್ತೆ ಬಟಾಟೆ ನೀರು ಬಿಡ್ತದಲ್ವಾ, ಲಾಸ್ಟ್ ಎಲ್ಲ ಹಾಕಿ ನಮ್ಗೆ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಈ ತರ ಮಿಕ್ಸ್ ಮಾಡಿದ್ಮೇಲೆ ನಾವೀಗ ಇದು ನೆಲಗಡಲೆ, ಈಗ ಹುರಿದ ನೆಲಗಡ್ಡೆಯನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಅಂದ್ರೆ ಸ್ವಲ್ಪ ಬಾಯಿಗೆ ಸಿಗ್ಬೇಕು, ಸಣ್ಣ ಸಣ್ಣ ಪೀಸ್. ಒಂದು 1/4 ಕಪ್ ಆಗುವಷ್ಟು ಹಾಕುವ ಇದಕ್ಕೆ. ಹೌದು, ಸಿಪ್ಪೆ ಎಲ್ಲ ತೆಗೆದು ಚಂದ ಮಾಡಿ ಇದು ಕರೆಕ್ಟಾಗಿ ಮಿಕ್ಸ್ ಮಾಡುವ. ಈಗ ಇದು ಬೋಂಡ ಯಾವುದಲ್ಲಿ ಮಾಡೋದು? ಅಂದ್ರೆ ಈಗ ನಾರ್ಮಲ್ ಬೋಂಡ ಅಂತ ಹೇಳುವಾಗ ಬಾಣಲೆಯಲ್ಲಿ ಮಾಡೋದಲ್ಲ, ಡೀಪ್ ಫ್ರೈ ಥರ? ಈಗ ಡೀಪ್ ಫ್ರೈ ಮಾಡೋದಲ್ಲ, ನಾನು ಅದೇ ಹೇಳಿದ್ದು, ಇದು ಹೆಲ್ದಿ ಬೋಂಡ. ಅದು ನಾವು ಗುಳಿಯಪ್ಪ ಅಂತ ಹೇಳ್ತಾರೆ, ಹೌದು, ಅಪ್ಪ ಮಾಡುವ ಕಾವಲಿ ಇದೆಯಲ್ವಾ, ಅದರಲ್ಲಿ ಮಾಡೋದು. ಈಗ ಅಪ್ಪ ಮಾಡುವ ಕಾವಲಿ ಕೂಡ ಉಂಟು, ಅದರಲ್ಲಿ ಈ ಥರ ಬೋಂಡ, ಅದರಲ್ಲಿ ಈ ಥರ ಬೋಂಡ ಮಾಡೋದು. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಮಿಕ್ಸ್ ಆಯ್ತು. ಈಗ ಸ್ವಲ್ಪ ಕೂಡ ನೀರು ಹಾಕಿಲ್ಲ. ಹೌದು, ನೀರು ಹಾಕಲಿಲ್ಲ. ನೋಡಿ ಈಗ ಇದಕ್ಕೆ ಖಾರಕ್ಕೆ ನಾವು ಯಾವಾಗಲೂ ಹಸಿಮೆಣಸಿನ ಹುಡಿ ಎಲ್ಲ ಹಾಕುದಲ್ವಾ, ಇದಕ್ಕೆ ನಾನೀಗ ಕಾಳು ಮೆಣಸಿನ ಹುಡಿ ಹಾಕಬೇಕು. ಸ್ವಲ್ಪ ಅಷ್ಟು ಹಾಕ್ತೀರಾ? ಇಲ್ಲ, ಅಷ್ಟು ಹಾಕುದಿಲ್ಲ. ನಾನೀಗ ಮೀಡಿಯಂ ಹಾಕಿ, ನಿಮ್ಗೆ ತುಂಬಾ ಸ್ಪೈಸಿ, ನಿಮ್ಗೆ ಕಾಳು ಮೆಣಸಿನ ಫ್ಲೇವರ್ ಇಷ್ಟ ಆದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಾನು ಸ್ವಲ್ಪ ಹಾಕ್ತೇನೆ. ಕಾಳು ಮೆಣಸು ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ. ಹೌದು, ಅದರ ಖಾರ ಬೇಗ ಬಿಡ್ತದಲ್ವಾ. ಪ್ರತಿಯೊಂದು ಇದು ವಸ್ತು ಹಾಕಿದ ಕೂಡಲೇ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದ್ರೆ ಡ್ರೈ ಆಗಿರುತ್ತೆ. ಹೌದು, ಡ್ರೈ ಎಲ್ಲ ನಾವು ಮಾಡುದು. ಸೊ ಅದಕ್ಕೆ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದೊಂದೇ ಹಾಕ್ತಾ ಬರ್ಬೇಕು. ಆಕ್ಚುಲಿ ಈ ತರ ಡ್ರೈ ಮಾಡುವಾಗ ಉಪ್ಪೆಲ್ಲ ಹಾಕುವಾಗ ಸ್ವಲ್ಪ ಫುಲ್ ಮಿಕ್ಸ್ ಆಗಬೇಕಲ್ಲ? ಒಂದು ಸೈಡಲ್ಲೆಲ್ಲ ಒಂದು ಸೈಡ್ ಉಪ್ಪೆಲ್ಲ ಬರ್ತದೆ. ಈಗ ಆದ್ಮೇಲೆ
ಇದು ಹಸಿಮೆಣಸು, ಸ್ವಲ್ಪ ಹಸಿಮೆಣಸು, ಅದೊಂಥರ ಫ್ಲೇವರ್ ಬರಲಿಕ್ಕೆ, ದೂರ ದೂರ ಖಾರ ಖಾರ ಹೌದು ಖಾರ ಖಾರ ಸಿಗ್ಲಿಕ್ಕೆ 1-2 ಹಸಿಮೆಣಸನ್ನು ಸಣ್ಣ ಸಣ್ಣ ಕಟ್ ಮಾಡಿ ಈ ತರ ಹಾಕಿ. ಈಗಂತೂ ಮಕ್ಕಳು ಮನೆ ತಿಂದ್ರೆ ಉಂಟಲ್ಲ ಬಾಯಿಗೆ ಒಂದು ಸಿಕ್ಕಿದ್ರೆ ಹೌದು ಎಂತ ಮಾಡ್ತಾರಲ್ಲ, ಅದಕ್ಕೆ ತುಂಬಾ ಮಕ್ಕಳಿಗೆ ಮಾಡಿ ಕೊಡೋದಾದ್ರೆ ನಮ್ಗೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಈ ಹಸಿಮೆಣಸು ಹಾಕೋದು ಸ್ಕಿಪ್ ಮಾಡ್ಬೋದು. ಕಟ್ ಮಾಡಿ ಹಾಕೋದು, ಹೌದು ಕಟ್ ಮಾಡಿ ಹಾಕಿದ್ದು ನಾನು ಸಣ್ಣ ಸಣ್ಣದು. ನೋಡಿ ಈಗ ನಾವೆಲ್ಲ ಹಾಕಿ ಆಯ್ತಲ್ಲ, ಈಗ ನಾವು ಕೊನೆಗೆ ನಮ್ಮ ಎಲ್ಲ ಅಡುಗೆಗೂ ನಮ್ಗೊಂದು ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರಲ್ಲ, ಉಪ್ಪು ಬೇಕೇ ಬೇಕು. ಅದಕ್ಕೊಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇದನ್ನ ಬಿಸಿಗೆ ಇಡುದಾ? ಇಲ್ಲ, ಸ್ವಲ್ಪ ಉಂಟು. ನಾವು ಉಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ಬೈಂಡಿಂಗ್ ಬರಲಿಕ್ಕೆ ನಾವೀಗ 1-2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ. ಹೌದು, ಬೋಂಡ್ ಅಂತ ಬಂದಾಗ ಈಗ ಕಡಲೆ ಹಿಟ್ಟೆ ಹಾಕೋದಲ್ಲ? ಹೌದು, ಕಡಲೆ ಹಿಟ್ಟು ಬೇಡ ಇದಕ್ಕೆ, ಅಕ್ಕಿ ಹಿಟ್ಟು ಅದು 2 ಸ್ಪೂನ್. ನಿಮ್ಗೆ ಎಲ್ಲಿಯಾದ್ರು ಸ್ವಲ್ಪ ಅದು ನೀರು ಅಂತ ಕಂಡ್ರೆ ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟು ಹಾಕ್ಬೋದು. ಅಲ್ಲಿ ಕರೆಕ್ಟ್ ಮಾಡ್ಲಿಕ್ಕೆ ಹೌದು, ಅಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಮಾಡಿ. ಹೌದು, ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ್ರೆ ಆಯ್ತು. ಇನ್ನೀಗ ಸ್ವಲ್ಪ ಹೊತ್ತು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋಣ ನಾವೀಗ. ಕೈ ರುಚಿ ಸಿಗದಿದ್ರೆ ಬೋಂಡ ಚೆನ್ನಾಗಿ ಆಗೋಲ್ಲ. ಸ್ವಲ್ಪ ಚೆನ್ನಾಗಿ ಕೈ ಮಿಕ್ಸ್ ಮಾಡುವ. ಕೈ ಅಂತೂ ಕೆಂಪು ಕೆಂಪು ಆಗ್ತದೆ ಮಾತ್ರ. ಹೌದು, ಬೀಟ್ರೂಟ್ ಎಲ್ಲಿಯಾದ್ರೂ ಬೀಟ್ರೂಟ್ ಅಡುಗೆ ಮಾಡಿ ಹೋದ್ರೆ ಹೇಳ್ತಾರೆ ನಿಮ್ಮ ಮನೇಲಿ ಬೀಟ್ರೂಟ ಅಂತ ಕೇಳ್ತಾರೆ ಅಷ್ಟೇ. ನೀವು ಚಂದ ಮಾಡಿ ಒಮ್ಮೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುವಾಗ ಒಮ್ಮೆ ಒಂದು ನಿಮಿಷ ಅಲ್ಲ, ಒಂದು 30 ಸೆಕೆಂಡ್ ಹಾಗೆ ಚಂದ ಮಾಡಿ ಒಮ್ಮೆ ಕಲಸಿ ಬಿಡಬೇಕು. ನಾವು ಒಂಚೂರು ನೀರು ಹಾಕದೆ ನೋಡಿ, ನೀರು ಹಾಕದೆ ಮಾಡಿದ್ರಲ್ಲ, ಬಟಾಟೆಯಲ್ಲಿ ಸ್ವಲ್ಪ ನೀರು ಇದ್ದ ಕಾರಣ ಹಂಗೆ ಆಗ್ತದೆ. ಹೌದು ಹೌದು, ಬಟಾಟೆ ಬೀಟ್ರೂಟ್ ಕೂಡ ಸ್ವಲ್ಪ ನೀರು ಬಿಡ್ತದೆ. ಡ್ರೈ ಆಗಿರುತ್ತೆ. ಈಗ ನಮ್ದು ಇದು ಒಂದು ಹಿಟ್ಟು ಸರಿ ಆಯಿತು. ಇನ್ನೊಂದು ಈಗ ನಾವು ಈ ಬೋನ ಸ್ವಲ್ಪ ಸ್ಪೆಷಲ್ ಆಗಿ ಮಾಡುವ. ಇದು ಅಂದ್ರೆ ಏನು? ಈಗ ಇದೀಗ ಪನ್ನೀರ್ ತಗೊಳ್ಳುವ. ಈ ಪನ್ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀರಾ? ಒಂದು ಸ್ವಲ್ಪ ಉಪ್ಪು ಹಾಕುವ, ಚೂರು ಅಂದ್ರೆ ಚೂರು, ಒಂದು ಚಿಟಿಕೆ ಅಂತ ಹೇಳ್ತಾರಲ್ಲ ಅಷ್ಟೇ, ಚಿಟಿಕೆ ಉಪ್ಪು ಹಾಕುದು. ಹೌದು, ಮತ್ತೆ ಅದೇ ಒಂದು ಚಿಟಿಕೆ ನಾವು ಈ ಥರ ತೆಗೆಯುವಾಗ ಒಂದು ಚಿಟಿಕೆ ಆಗುವಷ್ಟು ಕರಿಮೆಣಸಿನ ಹುಡಿ. ಒಂದು ಚಿಟಿಕೆ ತಿಳಿದ್ರೆ ಹಾಗೆ. ಹೌದು, 2 ಬೆರಳಲ್ಲಿ ತೆಗೆದು ಹಾಕಿ. ಹೌದು, ತೆಗೆಯುವಾಗ ಹೇಗೆ ಬರೋದು ಅಷ್ಟು ಒಂದೇ ಚಿಟಿಕೆ. ಚೆನ್ನಾಗಿ ಮಿಕ್ಸ್ ಮಾಡುವ ಈಗ. ಅಂದ್ರೆ ಇದು ಹೇಗೆ ಬೈಂಡಿಂಗ್? ಹೇಗೆ ಬೈಂಡಿಂಗ್ ಅಲ್ಲ, ಅದು ನಾವೀಗ ಅದಕ್ಕೆ ಸ್ಟಫ್ ಮಾಡುವ. ನೀವು ಅಂದ್ರೆ ನನಗೆ ಈಗ ಅನ್ನಿಸ್ತಾ ಉಂಟು, ಇದನ್ನ ಪನ್ನೀರನ್ನು ಒಳಗಡೆ ಹಾಕ್ತೀರಾ? ಹೌದು, ಸ್ಟಫ್ ಮಾಡಿ ನಾವು ಮಾಡುವ ಬೋಂಡ. ಈ ಥರ ಮಿಕ್ಸ್ ಮಾಡಿ ಆಯಿತು. ಈಗ ನಾವೀಗ ಅಪ್ಪದ ಇದು ಇಡುವ ಬಾಣಲಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡುವ. ಹೌದು, ಬೇಗ ಬೆಚ್ಚಾಗ್ತದಲ್ಲ? ಹೌದು, ಇವಾಗ ಮುಟ್ಬೋದು. ಬೆಚ್ಚಾದ ನಂತರ ಮುಟ್ಟಿದ್ರೆ ಕೈಯೆಲ್ಲ ಈಗ ಸ್ವಲ್ಪ ಅದು ಬಿಸಿ ಆಗಲಿ. ಬಿಸಿ ಆಗ್ತಾ ಬರುವಾಗ ಮಾಡಿ ಅದು ಮೊದಲು ನಾವು ಸ್ವಲ್ಪ ಒಂದು ಡ್ರಾಪ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಡುವ ಅದಕ್ಕೆ. ನಾವು ಈಗ ಪನ್ನೀರ್ ಅದರೊಳಗೆ ಹಾಕಿ ಇದಕ್ಕೆ ಹಾಕಿದ್ರೆ ಕರೆಕ್ಟ್ ಆಗ್ತದಲ್ಲ? ಹೌದು, ಅದು ಸೈಜ್ ಕೂಡ ಚೆನ್ನಾಗಿ ಬರ್ತದೆ. ಎಸ್ ಮ್ಯಾಮ್, ಹೇಳಿ ಏನು ಮಾಡ್ತಾ ಇದ್ದೀರಾ ಈಗ ಫ್ರೀ ಟೈಮಲ್ಲೆಲ್ಲ? ನೀವು ಮಕ್ಕಳಿಗೆ ಕೋಚಿಂಗ್ ಕೊಡ್ತಾ ಇದ್ದೀರಾ? ಹೌದು. ಹೇಗೆ ನಡೀತಾ ಉಂಟು ಸ್ಕೂಲ್? ಕೋಚಿಂಗ್ ಎಲ್ಲ ಒಳ್ಳೆ ನಡೀತಾ ಉಂಟು. ಈಗ ತುಂಬಾ ಬಿಸಿ ಎಕ್ಸಾಮ್ ಟೈಮ್ ಟೈಮಲ್ಲೆಲ್ಲ ಮಕ್ಕಳಿಗೆ ಓದಿಸ್ಕೆ ಹೇಳೋದು ಬೈಯೋದೆಲ್ಲ ಜಾಸ್ತಿ ಇರುತ್ತೆ. ಹೌದು ಹೌದು. ಓಕೆ, ಆ ಟೈಮಲ್ಲೆಲ್ಲ ಏನು ಫುಡ್ ಇದೆಲ್ಲ ಏನಾದರೂ ಹೇಳ್ತೀರಾ ನೀವು? ಅದು ತಿನ್ಬೇಕು ಇದು ತಿನ್ಬೇಕು? ಹೇಳ್ತೇನೆ, ನೀರು ಕುಡಿಬೇಕು ಅಂತ ಹೇಳ್ತೇನೆ. ಸ್ವಲ್ಪ ಇದು ನಾರ್ಮಲ್ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತಿನ್ಬೇಕು ಅಂತ ಹೇಳ್ತೇನೆ. ಮತ್ತೆ ನಿದ್ದೆ ಮಾಡಬೇಕು. ನಿದ್ರೆ ಮಾಡಿ ಚಂದ ಇರುತ್ತೆ. ಮಕ್ಕಳಿಗೆ ನಿದ್ರೆ ಮಾಡಬೇಕು ಅಂತ ಹೇಳಿದ್ರೆ ರಪ್ಪ ನಿದ್ರೆ ಮಾಡ್ತಾರೆ. ರಪ್ಪ ನಿದ್ರೆ ಮಾಡ್ತಾರೆ. ಆದ್ರೂ ನಿದ್ದೆ ಬಿಟ್ಟು ಓದಿದ್ರೆ ಮತ್ತೆ ಮರುದಿನ ಎಕ್ಸಾಮ್ ಬರೆಯುವಾಗ ಅದು ಹೆಲ್ತ್ ಪ್ರಾಬ್ಲಮ್ ಆಗ್ತದೆ. ಕೆಲವು ಮಕ್ಕಳಿಗೆ ಆಗಿದೆ ಹಾಗೆ. ಹೌದು, ಈಗ ಬಿಸಿ ಆಗ್ತಾ ಬರ್ತದೆ. ನಾನೀಗ ಸ್ವಲ್ಪ ಕೈಗೆ ಎಣ್ಣೆ ಸವರಿ, ಎಣ್ಣೆ ಅಥವಾ ನೀರು ಕೂಡ ಸವರ್ಬೋದು. ನಾನು ಇಲ್ಲಿಗೆ ಎಣ್ಣೆ ಸವರೀಗ. ಇದು ಆಯಿಲ್ ಇಷ್ಟು ಸಾಕಾಗ್ತದ? ಸಾಕು, ಅಷ್ಟು ಸಾಕು. ನಾವೀಗ ಡೀಪ್ ಫ್ರೈ ಮಾಡೋದಲ್ಲ, ಅದಕ್ಕೆ ಸಾಕು. ಸ್ವಲ್ಪ ಇರ್ಲಿ, ಸ್ಲೋ ವೇಲ್. ಸ್ವಲ್ಪ ಕೈಗೆ ಎಣ್ಣೆ, ನಮ್ಗೆ ನೀರು ಬೇಕಾದ್ರೆ ಸವರ್ಬೋದು. ನಾನು ಸ್ವಲ್ಪ ಎಣ್ಣೆ ಸವರಿದ್ದೇನೆ. ಅದು ಒಳ್ಳೇದು ಆಕ್ಚುಲಿ. ನಾವಂದ್ರೆ ಇಲ್ಲಿ ಕೂಡ ಆಯಿಲ್ ಸ್ವಲ್ಪ ಕಡಿಮೆ ಮಾಡಿದ್ದೇವಲ್ಲ. ನೋಡಿ, ಈ ತರ ಇದನ್ನು ಒಂದು ಸಣ್ಣ ಸಣ್ಣ ಉಂಡೆ ಮಾಡುವ ಈಗ. ನೋಡಿ, ಈ ಥರ ವಡೆ ಥರ ಮಾಡಬೇಕು. ಈ ಥರ ಈಗ ಈ ಥರ ಮಾಡಿ ನೋಡಿ, ಸ್ವಲ್ಪ ಈ ಥರ ಬರುವಾಗೆ ನಾವು ಸ್ವಲ್ಪ ಇದು ಪನ್ನೀರ್ ಅನ್ನೋದ್ರೊಳಗೆ ಹಾಕುವ. ಅಲ್ಲಿ ಪನ್ನೀರ್ ಬಿಟ್ಟು ಬೇರೆ ಏನಾದರೂ ಹಾಕ್ಲಿಕ್ಕೆ ಆಗ್ತದೆ? ತರಕಾರಿ ಆ ಥರ? ತರಕಾರಿ ಹಾಕ್ಬೋದು. ತರಕಾರಿ ಅದು ಹೌದು, ನಾವು ತರಕಾರಿ ಹಾಕಿದ್ರೆ ನಮಗೆ ಬೈಂಡಿಂಗ್ ಕರೆಕ್ಟ್ ಬರ್ಲಿಕ್ಕಿಲ್ಲ. ಅಂದ್ರೆ ಸಣ್ಣ ಸಣ್ಣ ಕಟ್ ಮಾಡಿ ಕ್ಯಾಬೇಜ್ ಎಲ್ಲ ಹಾಕ್ಬೋದು, ತುರಿದು ಹಾಕ್ಬೋದು.
ಅದೆಲ್ಲ ಟೈಮ್ ತುಂಬ ಅಲ್ಲ ಹೇಗೂ ಬೀಟ್ರೂಟ್ ತರಕಾರಿ ಬಟಾಟೆ ತರಕಾರಿ ಅಲ್ಲ, ಅದಕ್ಕೆ ಈ ಥರ ಇದ್ದರೆ ಒಳ್ಳೆಯದು. ಹೌದು ನೋಡಿ ಈ ಥರ ನೋಡಿ ಈ ಥರ ಬರ್ತದೆ, ಬೋಂಡ ಸೈಜ್ ಬರ್ತದೆ, ಲಡ್ಡು ಸೈಜ್ ಥರ. ಹೌದು. ಈಗ ಒಂದೊಂದು ಇದಕ್ಕೆ ಇಡ್ತಾ ಬರುವ. ಓಕೆ. ಹಾಂ, ಅಂದರೆ ಈಗ ಸ್ವಲ್ಪ ಲಿಡ್ಡಲ್ಲಿ ಮುಚ್ಚಬೇಕಲ್ಲ? ಹೌದು, ಲಿಡ್ಡಲ್ಲಿ ಸ್ವಲ್ಪ ಅದು ಬೇಯಬೇಕು. ಅದು ಬೇಯಲಿಕ್ಕೆ ಮಾತ್ರ ಒಂದು ನಾವು ಸ್ವಲ್ಪ ಹೊತ್ತು 5 ನಿಮಿಷ ಕಾಯಬೇಕು, 5 ನಿಮಿಷ ಕಾಯಬೇಕು. ಓಕೆ. ಅದಕ್ಕೆ ನೀವು ಮೀಡಿಯಮ್, ಹೌದು ಮೀಡಿಯಮಲ್ಲಿ ಇಡಿ ಅಂತ. ಅದೇ ಇಲ್ಲದ್ರೆ ಅದು ಕರಿಯಾಗಿ ಹೋಗೋ ಸಾಧ್ಯತೆ ಇಲ್ಲ. ಹೌದು, ಅದು ಕೆಂಪು ಹೋಗಿ ಕಪ್ಪಾಗ್ಬೋದು. ಮತ್ತೆ ಈ ಥರ ಮಾಡಿ ಈಗ ನೋಡಿ, ಈಗ ಫಸ್ಟ್ ಮಾಡೋರಾದ್ರೆ ಈ ತರ ಫಿಲ್ಲಿಂಗ್ ಬರುತ್ತಲ್ಲ ನೋಡಿ, ಈ ತರ ಏನೆಲ್ಲ ಆಗ್ತದೆ. ನಾನೀಗ ಮಾಡಿ ಕರೆಕ್ಟ್ ಆಯ್ತು. ಈಗ ನೋಡಿ, ಇದೀಗ ಯಾರಾದ್ರೂ ಫಸ್ಟ್ ಟೈಮ್ ಈ ತರ ಎಲ್ಲ ಬರ್ತದೆ, ಹೌದಾ? ಈ ತರ ಮಾಡುವಾಗ, ಹೌದು, ಈ ತರ ಮಾಡುವಾಗ ನಾವೇನ್ ಮಾಡ್ಬೇಕು, ಏನ್ ಟೆನ್ಷನ್ ಮಾಡ್ಲಿಕ್ಕಿಲ್ಲ. ಸ್ವಲ್ಪ ತಕೊಳ್ಳೋದು, ಈ ತರ ಒಂದು ಸ್ವಲ್ಪ ಮಾಡೋದು, ಮೇಲೆ ಹಾಕಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಾಕಿ. ಯಾವುದೇ ಅಡಿಗೆ ಫಸ್ಟ್ ಮಾಡುವಾಗ ಯಾರಿಗೂ ಕರೆಕ್ಟ್ ಬರೋದಿಲ್ಲ, ಅದಕ್ಕೆ ಇದಾದ್ರೆ ಒಂದು ನೋಡಿ ಬಂತಲ್ಲ, ಈ ಥರ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡೋದು. ಹೌದು, ಆ ಥರ ಮಾಡಿ ಚಂದ ಮಾಡಿ ಅದಕ್ಕೆ ನೋಡಿ. ಒಂಥರ ಖಾರದ ಲಡ್ಡು ಹೇಳ್ಬೋದಲ್ಲ? ಹಾಗೂ ಹೇಳ್ಬೋದು, ಖಾರದ ಲಡ್ಡು ಹೇಳ್ಬೋದು. ನೋಡಿ ನಾವೀಗೆಲ್ಲ ಹಾಕಿ ಆಯ್ತಲ್ಲ. ಇನ್ನೀಗ ಮುಚ್ಚೋ ಮೊದಲು ಒಂದು ಎಲ್ಲ ಇಟ್ಕೊಂಡೆ ಮೇಲ್ಗಡೆಯಿಂದ ಹಾಕಿಬಿಡಿ. ಲೈಟ್ ಇಲ್ಲ, ಸ್ವಲ್ಪ ಸ್ಪೀಡ್ ಇಲ್ಲ. ಇನ್ನೀಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಡುವ. ಒಂದು ಹೇಗೆ ಅಂದ್ರೆ ಮೇಲೊಂದು ಹೋಗಿ ಬರ್ಲಿಕ್ಕೆ ಆಗುವಾಗ ನಾವು ಅದನ್ನು ಸಿಮ್ ಮಾಡಬೇಕು. ಮತ್ತೆ ಮುಚ್ಚಳ ಮುಚ್ಚಿ. ಹೌದು ನೋಡಿ, ಹೌದು. ಇದಕ್ಕೆ ನಾವು ಜಾಸ್ತಿ ಆಯಿಲ್ ಕೂಡ ಒಳಗಡೆ ಎಲ್ಲ ಆಯಿಲ್ ಹೋಗೋದೇ ಕಡಿಮೆ ಅಲ್ಲ? ಹೋಗುದಿಲ್ಲ. ಈಗ ಈ ತರ ನಾವು ಮಾಡುವಾಗ ಟೈಮ್ ಮಾತ್ರ ಸ್ವಲ್ಪ ಜಾಸ್ತಿ ತಗೊಳ್ತದೆ. ಜಾಸ್ತಿ ಟೈಮ್ ಜಾಸ್ತಿ, ಯಾಕಂದ್ರೆ ಅದು ಹಬೆಯಲ್ಲಿ ಬೇಯಬೇಕಲ್ಲ. ಈಗ ನಾರ್ಮಲ್ ಆದ್ರೆ ಅದೇ ಆಯಿಲ್ಗೆ ಹಾಕಿ ತೆಗಿಯೋದಲ್ಲ, ಆದ್ರೆ ಇದರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದೆ. ಬಟ್ ಆಯಿಲ್ ಅವಾಯ್ಡ್ ಮಾಡೋರಿಗೆ ಒಳ್ಳೆ ರೆಸಿಪಿ. ಸಾಕು. ಈಗ ಒಂದು ಮುಚ್ಚಳ ಮುಚ್ಚುವ. ಇದಕ್ಕೆ ಮುಚ್ಚುವಲ್ಲ? ಮುಚ್ಚಳ ಮುಚ್ಚಿ. ಓಕೆ, ನಿಧಾನಕ್ಕೆ ಮುಚ್ಚಿ. ಸ್ಲೋ ಇಡಬೇಕಾ? ಸ್ಲೋ. ಈಗ ಸಿಮ್ ಇಡುವ. ಓಕೆ, ಮೀಡಿಯಮಲ್ಲಿ ಉಂಟು ಇರಲಿಲ್ಲ? ಈ ಥರ ಇರಲಿ. ಇನ್ನೊಂದು 3 ನಿಮಿಷ ಅದು ಆ ಥರ ಬೇಯಬೇಕು. 3 ನಿಮಿಷ ಈಗ ಬೇಯಬೇಕಲ್ಲ? 3 ನಿಮಿಷ ಬೇಯಬೇಕು. ಓಕೆ, ಹೌದು. ಆರೋಗ್ಯಕ್ಕೆ ಚಳಿ ಟೈಮಲ್ಲಿ ಒಳ್ಳೆಯದು, ರುಚಿಗೆ. ಈಗ ನೋಡಿ, ಹೋಗಿ ಸ್ವಲ್ಪ ಈಗ ಸಿಮ್ ಮಾಡಿ ಚಳಿ ತೆಗಿವ. ಓಕೆ, ಹೌದು. ಹೋಗಿ ಸ್ವಲ್ಪ ಜಾಸ್ತಿ ಬರ್ತಂಟಲ್ಲ, ಸಿಮ್ ಮಾಡಿ. ಈಗ ಇದನ್ನೆಲ್ಲ ಚಂದ ಮಾಡಿ ನೀಟಾಗಿ ಸ್ವಲ್ಪ ಈ ಥರ. ಎಷ್ಟು ಸ್ಲಿಮ್ಮಲ್ಲಿ ಮಾಡಿದರೆ ಅಷ್ಟು ಒಳ್ಳೇದಲ್ಲ? ಅಷ್ಟು ಒಳ್ಳೇದು. ಆಪ ಎಲ್ಲ ಮಾಡುವಾಗ ಇದೆ ಹಾಗೆ ಆಗೋದಲ್ಲ? ಆಪ ಎಲ್ಲ ಹೌದು ಸೇಮ್ ಹಾಗೆ ಇರುತ್ತೆ. ಮೂರು ಸಾಧಾರಣ ಬೆಂದಿರುತ್ತೆ ಅಂತ ಕಾಣುತ್ತಲ್ಲ? ಇದು ಬೆಂದಿರುತ್ತೆ, ಆದರೆ ಸ್ವಲ್ಪ ನಾವು ಕರೆಕ್ಟ್ ಬೇಯಬೇಕಲ್ವ? ಓಕೆ, ಈಗ ಈ ಥರ ಮಾಡಿ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಆಯಿಲ್ ಹಾಕಿದ್ದೀರ. ಇನ್ನೀಗಿದು ಮೀಡಿಯಂ ಫ್ಲೇಮಲ್ಲೇ ಬೇಯಲಿ. ಈಗ ಓಕೆ, ಇದೊಂದು ಮೀಡಿಯಂ ಫ್ಲೇಮ್ ಒಂದು 3 ನಿಮಿಷ ಬೇಯಬೇಕಾಗ್ತದೆ. 3 ನಿಮಿಷ ಬಂದರೆ ನಮ್ಮದು ಬೋಂಡ ರೆಡಿ ಆಗುತ್ತೆ. ಓಕೆ, ಆಲ್ಮೋಸ್ಟ್ ರೆಡಿ ಅಂತಲ್ಲ? ಈಗ ಆಲ್ಮೋಸ್ಟ್ ಬೆಂದಿರುತ್ತದೆ. ಸ್ಲೋ ಅಲ್ಲೇ ಉಂಟು? ಸ್ಲೋ ಅಲ್ಲೇ, ಮೀಡಿಯಮ್ಮಲ್ಲೇ ಅದನ್ನು ಬೇಯಿಸಬೇಕು. ಓಕೆ, ನೋಡಿ ಎಲ್ಲ ಬದಿಗಳು ನೋಡಿ ಈ ಥರ ಈಸಿಯಾಗಿ ಬರುತ್ತಲ್ಲ? ಹೌದು, ಈ ಥರ ರೌಂಡ್ ಕೂಡ ಸಿಗುತ್ತೆ ನೋಡಿ. ಹೌದು ನೋಡಿ, ಮೇಲ್ಗಡೆ ಆ ಥರ ಸ್ಕ್ರಿಪ್ಸ್ ಇದನ್ನೇ ಒಳ್ಳೆಯದಲ್ಲ? ಹೌದು, ಕ್ರಿಸ್ಪಿನೆಸ್ ಬರ್ತದೆ. ಎಲ್ಲ ಒಮ್ಮೆ ಹೀಗೆ ತಿರುಗಿಸಿ ನೋಡಿ, ಈ ಥರ ಕರೆಕ್ಟಾಗಿ ತಿರುಗಿಸ್ಲಿಕ್ಕೆ ಬರಬೇಕು ನಮಗೆ. ನೋಡಿ ಈಗ ನಮ್ದು ಆಯ್ತು. ಈಗ ರೆಡಿ ಅಲ್ಲ? ಓಕೆ, ಇದಕ್ಕೆ ತೆಗೆದು ಆಮೇಲೆ ಗ್ಯಾಸನ್ನು ಆಫ್ ಮಾಡುವ. ಓಕೆ, ಆಫ್ ಮಾಡಿ ಒಂದೊಂದೇ ನಮ್ಮದು ಇದಂತೂ ಸ್ಪೆಷಲಾಗಿ ಕಾಣ್ತುಂಟಲ್ಲ ಬೋಂಡವನ್ನು ನೀಟಾಗಿ ತೆಗಿ. ಬೆಚ್ಚ ಬೆಚ್ಚ ತಿಂದರೆ ಮಾತ್ರ ಬಾಯೆಲ್ಲ ಸುಟ್ಟೋಗ್ಬೋದು. ಬೆಚ್ಚ ಬೆಚ್ಚ ತಿನ್ನಲಿಕ್ಕಿಲ್ಲ. ಓಕೆ, ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತುಂಟು ನೋಡಿ. ಕಡಲೆ ಎಲ್ಲ ಹಾಕಿದ್ದೀರಲ್ಲ? ರೆಡಿ ಆಯ್ತು ನೋಡಿ. ಓಕೆ, ನಮ್ದು ಹೆಲ್ದಿ ಆದಂಥ ಬೀಟ್ರೂಟ್ ಬೋಂಡ ರೆಡಿ ಆಯಿತು. ಈಗ ಸರ್ವ್ ಮಾಡಲಿಕ್ಕೆ ಬಾಕಿ. ಈಗ ನೋಡಿ ನಮ್ದು ಹೆಲ್ದಿ ಆದಂಥ ಬೀಟ್ರೂಟ್ ಬೋಂಡ ರೆಡಿ ಆಗಿದೆಲ್ಲ. ಬೇಕಾದ್ರೆ ಸಾಸ್ ಹಾಕೊಳ್ಬೋದು, ಚಟ್ನಿ ಹಾಕೊಳ್ಬೋದು, ಆದರೆ ಏನು ಬೇಡ. ಖಾರ ಎಲ್ಲ ಉಂಟು, ಆಪ್ಷನಲ್. ಬೇಕಿದ್ರೆ ಸಾಸ್, ಮಕ್ಕಳಿಗೆ ಬೇಕಾದ್ರೆ ಸಾಸ್ ಕೊಡ್ಬೋದು.
ಸ್ಪೈಸಿ ಇನ್ನೂ ಬೇಕು ಹೇಳೋರಿಗೆ ಚಟ್ನಿ ಕೊಡ್ತೀವಿ. ಚಟ್ನಿ ಹಾಕ್ಬೋದಲ್ಲ? ಓಕೆ. ನೀವು ಆ್ಯಕ್ಚುಲಿ ಇದು ಪರಿಮಳ ಉಂಟಲ್ಲ, ಸ್ವಲ್ಪ ಕಡಲೆ ಎಲ್ಲ ಹಾಕಿದ ಕಾರಣ ಅದರದ್ದು ಫ್ಲೇವರ್ ಹಾಗೆ ಬರ್ತುಂಟಲ್ಲ, ಚೆನ್ನಾಗಿ ಗಮ್ಮದು ಬರ್ತುಂಟು. ನಾವೇನು ಕಟ್ಲಿಸ್ ಎಲ್ಲ ತಿಂತೇವಲ್ಲ ಆ ಥರದ ಪರಿಮಳ ಬರ್ತುಂಟು. ನಮ್ಮದಾಗಿ ಬೀಟ್ರೂಟು ಕೆಂಪು ಇರುತ್ತೆ, ಅದ್ರ ಜೊತೆಗೆ ಸಾಬಕ್ಕೆ ಹಾಕುವಾಗ ಕೆಂಪು ವೈಟ್ ಎರಡು ಮಿಕ್ಸ್ ಆಗಿ ಚೆನ್ನಾಗಿ ಕಾಣ್ತುಂಟಲ್ಲ. ಓಕೆ, ಟೇಸ್ಟ್ ನೋಡಲ್ಲ ಹಾಗಾದ್ರೆ ಈಗ ನೋಡುವ ಹೇಗೆ. ಓಕೆ, ಅನುರಾಧ ಮ್ಯಾಮ್ ಸಾಕಾಗಿರುವಂತಹ ಬೀಟ್ರೂಟ್ ಬೋಂಡ ರೆಡಿ ಮಾಡಿಕೊಟ್ಟಿದ್ದಾರೆ. ಬಿಸಿ ಬಿಸಿ ಏನು ಮೂಗಿಗೆ ಅದರ ಕಡಲೆಯ ಪರಿಮಳ ಎಲ್ಲ ಹೊಡಿತಾ ಉಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬೀಟ್ರೂಟ್ ಬೋಂಡ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ನೆನೆಸಿಟ್ಟ ಸಾಬಕ್ಕಿಗೆ 1 ಬೀಟ್ರೂಟ್ ತುರಿ, ಬೇಯಿಸಿದ ಆಲೂಗಡ್ಡೆ ತುರಿ ಹಾಕಿ ಬೆರೆಸಿಕೊಳ್ಳಿ. ನಂತರ 1/4 ಕಪ್ನಷ್ಟು ಹುರಿದ ಶೇಂಗಾ ಬೀಜದ ಪುಡಿ, 1 ಚಮಚ ಕರಿಮೆಣಸಿನ ಪುಡಿ, ಹೆಚ್ಚಿದ ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಇನ್ನೊಂದೆಡೆ ಪನೀರ್ ತುರಿಗೆ ಚಿಟಕಿ ಉಪ್ಪು ಹಾಗೂ ಕರಿಮೆಣಸಿನ ಪುಡಿ ಹಾಕಿ ಬೆರೆಸಿಟ್ಟುಕೊಳ್ಳಿ. ಆನಂತರ ಉಂಡೆ ಕಟ್ಟಿ ಮಧ್ಯದಲ್ಲಿ ಪನೀರ್ ತುರಿಯ ಮಿಶ್ರಣವನ್ನು ತುಂಬಿ ಉಂಡೆ ಕಟ್ಟಿಕೊಂಡು ಅಪ್ಪದ ಕಾವಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿ. ಸ್ವಲ್ಪ ಬೆಂದ ನಂತರ ಇನ್ನೊಂದು ಬದಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಬೀಟ್ರೂಟ್ ಬೋಂಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಓಕೆ, ನೋಡಿದ್ರಲ್ಲ ಬೀಟ್ರೂಟ್ ಬೋಂಡ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ಗೋದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಅನುರಾಧ ಮ್ಯಾಮ್ ಸಾಕಾಗಿರುವಂತಹ ಬೀಟ್ರೂಟ್ ಬೋಂಡ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಏನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು, ಅದ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಹಲ್ವಾ ಅಲ್ಲ, ಇನ್ನೊಂದು ಹಲ್ವಾ ಮಾಡುವ. ಓಕೆ, ಯಾವುದ್ರ ಹಲ್ವಾ ಮಾಡ್ತೀವಿ? ಹಲ್ವಾ, ಹೆಸರು ಬೇಳೆ ಹಲ್ವಾ. ಓಕೆ, ಹೆಸರು ಬೇಳೆಯ ಹಲ್ವಾ ಚೆನ್ನಾಗಿರ್ಬೋದಲ್ಲ? ತುಂಬಾ ಟೇಸ್ಟಿ ಆಗಿ. ಈಗ ನಾನು ಇದಕ್ಕೆ ಈಗ 1/2 ಕಪ್ ಹೆಸರು ಬೇಳೆ ತಗೊಂಡಿದ್ದೇನೆ. 1/2 ಕಪ್. ಹೌದು, ಅದನ್ನು ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ 5 ನಿಮಿಷ ನೆರಳಲ್ಲಿ ಒಣಗಿಸಬೇಕು. ತೊಳೆದು ಒಣಗಿಸಬೇಕಾ? ಇಲ್ಲ, ಅದ್ರ ಧೂಳೆಲ್ಲ ಇರ್ತದಲ್ವ, ಸೊ ಚೆನ್ನಾಗಿ ತೊಳೆದು ನೆರಳಲ್ಲಿ ಸ್ವಲ್ಪ 5 ನಿಮಿಷ ಒಣಗಿಸಿದ್ರೆ ಸಾಕು. ಸ್ವಲ್ಪ ಡ್ರೈ ಆದ್ರೆ ಸಾಕು. ಓಕೆ, ಅದನ್ನು ಒಂದು ಬಾಣಲೆ ಕೊಡಿ. ಬಾಣಲೆ ಬೇಕಾ? ಓಕೆ, ಹಾಗಾದ್ರೆ ಒಲೆ ಒರೆಸಬೇಕಲ್ಲ? ಹೌದು. ಈ ಬಾಣಲೆಗೆ ನಾವೀಗ ತೊಳೆದು ನಾವು ಸ್ವಲ್ಪ ಡ್ರೈ ಮಾಡಿದಂತ ಇದನ್ನು ಹೆಸರು ಬೇಳೆ ಹಾಕುವ ಇದಕ್ಕೆ. ಈಗ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಅಂದ್ರೆ ಕಲರ್ ಸ್ವಲ್ಪ ಕೆಂಪಾಗ್ತಾ ಬರಬೇಕು. ಫುಲ್ ಕೆಂಪಾಗೋದಲ್ಲ, ಸ್ವಲ್ಪ ಕೆಂಪಾಗ್ತದೆ. ತುಪ್ಪ ಏನು ಹಾಕುದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ಸ್ವಲ್ಪ ನೋಡ್ತಾ ಅದನ್ನು ತಿರುಗಿಸ್ತಾ ಇರಬೇಕಾಗ್ತದೆ. ಅದು ಹುರಿತಾ ಬರುವಾಗ ನೋಡಿ ಅದರ ಸ್ವಲ್ಪ ಡ್ರೈ ಆಗ್ತಾ ಉಂಟು. ಹೌದು, ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಉಂಟು, ಸ್ವಲ್ಪ ಬ್ರೌನ್ ಬರ್ತಾ ಉಂಟಲ್ಲ, ಒಂದು ಸ್ವಲ್ಪ ಪರಿಮಳ ಕೂಡ ಬರುತ್ತೆ ಅಂತಲ್ಲ? ಹೌದು, ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ. ಈಗ ಫುಲ್ ಅದು ಕಲರ್ ಚೇಂಜ್ ಆದಮೇಲೆ ಒಳ್ಳೆ ಪರಿಮಳ ಬರ್ತದೆ. ಆಗ ಗ್ಯಾಸ್ ಆಫ್ ಮಾಡಿದರೆ ಸ್ವಲ್ಪ ಕೈ ಆಡಿಸೋದು ಬಿಟ್ಟರು ಕೂಡ. ಹೌದು, ಅದಕ್ಕೆ ಹೇಳಿದ್ದು ಕೈ ಆಡಿಸ್ತಾ ಇರಬೇಕು. ನಾವು ಅದಕ್ಕೇನು ತುಪ್ಪ ಏನು ಹಾಕಲಿಲ್ಲ ಅಲ್ವಾ, ಅದರಿಂದ ನೋಡ್ತಾ ಕೈ ಆಡಿಸ್ತಾ ಇರಬೇಕು. ಈ ಥರ ಆಗ್ತಾ ಬರೋ ನಾವು ಗ್ಯಾಸನ್ನು ಆಫ್ ಮಾಡುವ, ಯಾಕಂದರೆ ಇದು ಬಿಸಿ ಇದೆ ಅಲ್ವಾ ಬಾಣಲೆ, ಈ ಬಾಣಲೆಯಲ್ಲಿ ಅದು ಹುರಿತಾ ಹೋಗ್ತದೆ ನೋಡಿ. ಈ ಥರ ಕಲರ್ ಎಲ್ಲ ಚೇಂಜ್ ಆಯ್ತಲ್ಲ, ಇನ್ನೀಗೊಂದು ಪ್ಲೇಟಿಗೆ ಹಾಕಿ ಒಂದು 5 ನಿಮಿಷ ಆರ್ಲಿಕ್ಕೆ ಬೇಡ. ಅಂದರೆ ಬಿಸಿಯಲ್ಲಿ ನಾವು ಈಗ ಇದನ್ನು ಪುಡಿ ಮಾಡಬೇಕು. ಪುಡಿ ಮಾಡಬೇಕಾ? ಸೊ ಬಿಸಿಯಲ್ಲಿ ಪುಡಿ ಮಾಡೋದು ಬೇಡ, ಸ್ವಲ್ಪ ತಣ್ಣಗಾಗ್ತದೆ, ಮಿಕ್ಸಿ ಹಾಳು ಒಂದು 2 ನಿಮಿಷ ಹಾಗೆ ಬಿಡುವ. ಹೌದು, 2 ನಿಮಿಷ ಹಾಗೆ. ಅಷ್ಟೊತ್ತಿಗೆ ಬೇರೆ ಏನಾದರೂ ರೆಡಿ ಮಾಡಲಿ. ಅಷ್ಟೊತ್ತಿಗೆ ಮಾಡುವಾಗ ಈಗ ನಾವು ಒಂದು ಬಾಣಲೆಯಲ್ಲಿ ಹೌದು ಒಂದು ಸ್ವಲ್ಪ ನೀರು ಹಾಕಿ ಸಕ್ಕರೆದು ಸ್ವಲ್ಪ ಪಾಕ, ಅಂದರೆ ಗಟ್ಟಿ ಪಾಕ ಅಲ್ಲ, ಸಕ್ಕರೆ ಕರಗುವಷ್ಟು. ಓಕೆ, ಹಾಗಾದರೆ ಫಸ್ಟಿಗೆ ಈಗ ಸಕ್ಕರೆ ಕರಗುವಷ್ಟು ನೀರು ಹಾಕೊಳ್ಬೇಕಲ್ಲ. ಈಗ ನಾನೀಗ ಇದಕ್ಕೆ ನಾನು 1/2 ಕಪ್ಪಲ್ಲಿ ಹೆಸರು ಬೇಳೆ ತಗೊಂಡಿದ್ದೇನೆ. ಅದಕ್ಕೆ ನಾನೀಗ 1/2 ಕಪ್ ಮಾತ್ರ ನಾನು ಸಕ್ಕರೆ ತಗೊಂಡಿದ್ದೇನೆ. ಸಾಕಾಗ್ತದೆ. ನಿಮಗೆ ಸ್ವೀಟ್ ಬೇಕಾದ್ರೆ ಒಂದು 3/4 ಕಪ್ ತಗೊಳ್ಬಹುದು. ಬೇಕಾದ್ರೆ ನಿಮಗೆ ಬೆಲ್ಲ ಕೂಡ ನಿಮ್ಗೆ ಮಾಡ್ಬೋದು, ಬೆಲ್ಲ ಯೂಸ್ ಮಾಡಬಹುದು. ಹೌದು, ಕೆಲವು ಸಕ್ಕರೆ ಯೂಸ್ ಮಾಡುವಿಲ್ಲ, ಬೆಲ್ಲ ಯೂಸ್ ಮಾಡುವ. ಹೌದು, ಆಗ ಬೆಲ್ಲ ಮಾಡ್ತೀವಿ. ಓಕೆ, ಫಸ್ಟ್ಗೆ ನಾವು ಹಾಕುವ. ಇದನ್ನು 1/2 ಕಪ್ಪಿನಷ್ಟಲ್ಲ? ಹೌದು, ನೀರು ಒಂಚೂರು, ಒಂದು ಸಕ್ಕರೆ ಮುಳುಗುವಷ್ಟು ಮಾತ್ರ, ಒಂಚೂರು ಇಷ್ಟು ಸಾಕು.
ಸಾಕಾಗುತ್ತಾ? ಬೇಕಿದ್ರೆ ಆಮೇಲೆ ಹಾಕೊಳ್ಳೋದಾ? ಮತ್ತೆ ಬೇಕಾದ್ರೆ ಹಾಕು. ಇದು ಸಕ್ಕರೆ ಕರಗಲಿಕ್ಕೆ ಮಾತ್ರ ಇದು. ಸಕ್ಕರೆ ಕರಗಲಿಕ್ಕೆ ಏನು ಪಾಕ ಬರಬೇಕು ಅಂತ ಏನಿಲ್ಲ? ಪಾಕ ಏನಿಲ್ಲ. ಸಕ್ಕರೆ ಕರಗಿತಲ್ಲ, ಈಗ ನಾವು ಫ್ರೈ ಮಾಡಿಟ್ಟದು ಕೂಡ ತಣ್ಣಗಾಗಿದೆ. ಸ್ವಲ್ಪ ಅದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಬೇಕು. ಹಾಗಾದರೆ ಒಂದು ಮಿಕ್ಸಿ ತೆಕ್ಕೊಂಡು ಇದನ್ನು ಹಾಕಬೇಕಲ್ಲ. ಓಕೆ, ಸಾಕಲ್ಲ ನೋಡಿ, ಈ ಥರ ಫೈನ್ ಪೌಡರ್ ಮಾಡ್ಕೊಳ್ಬೇಕು. ಇದು ಸಕ್ಕರೆ ಸಾಕಿದ್ದು ಇಷ್ಟು. ಈಗ ಇನ್ನೊಂದು ಬಾಣಲೆ ಇಟ್ಟು ನಾವು ತುಪ್ಪ ಹಾಕುವ. ಸ್ವೀಟ್ ಅಂದರೆ ತುಪ್ಪ ಬೇಕೇ ಬೇಕು. ಓಕೆ, ಅಂದರೆ ಇದು ಈಗ ಜಸ್ಟ್ ಕರಗಿದ್ರೆ ಸಾಕು ನಮಗೆ ಸಕ್ಕರೆ. ಹೌದು. ಓಕೆ, ಹಾಗಾದರೆ ಈಗ ಇಲ್ಲಿಗೆ ಒಂದು ಬಾಣಲೆ ಇಡುವಲ್ಲ. ಬಾಣಲೆ ಅಂತ ರೆಡಿ ಉಂಟು. ಈಗ ತುಪ್ಪ ಹಾಕಬೇಕಲ್ಲ. ನಾವು ತುಪ್ಪ ಅಂತ ಬಂದಾಗ KC ಅವರ ಶುದ್ಧ ಹಸುವಿನ ತುಪ್ಪ 1-2 ಸ್ಪೂನ್ ತುಪ್ಪ ಹಾಕಿ. 2 ಸ್ಪೂನ್ ಸಾಕಾಗುತ್ತಾ? ತುಪ್ಪ ಸಾಕೀಗ. ಓಕೆ, ಈಗ ನಾವು ಮೊದಲಿಗೆ ತುಪ್ಪ ಕರೆಕ್ಟಾಗಿ ಬಂತೀಗ. ಈಗ ನಾವೀಗ ಓಕೆ 1 ಸ್ಪೂನ್ ತೆಂಗಿನ ತುರಿ ನಾವು ತಗೊಳ್ಬೇಕು. ಅದು ಸ್ವಲ್ಪ ಟೇಸ್ಟಿಗೆ ಅಷ್ಟೇ. ನಾರ್ಮಲ್ ಆಗಿ ಹಲ್ವಕ್ಕೆಲ್ಲ ಹಾಕ್ತಾರೆ. ಹಲ್ವಕ್ಕೆ ತೆಂಗಿನ ಹಾಕುದಿಲ್ಲ, ನಂದು ಒಂದು ಸ್ಪೆಷಲ್. ಸ್ವಲ್ಪ ತಿನ್ನುವಾಗ ಅದನ್ನ ಬಾಯಿಗೆ ಸಿಗ್ತದೆ, ಚೆನ್ನಾಗಿರ್ತದೆ. ಆಗ ತುಪ್ಪ ಹಾಕಿದ ತಕ್ಷಣ ಹಾಕಿ ಸ್ವಲ್ಪ ಹಾಕೋ. ಓಕೆ, ಫ್ಲೇವರ್ ಚೆನ್ನಾಗಿ ಈ ಥರ ಕೈ ಆಡಿಸುವ. ಓಕೆ, ತೆಂಗಿನಕಾಯಿ ಹುರಿತಾ ಇದೆ ಅಲ್ವಾ? ಈಗ ನಮ್ದು ಯಾವುದೇ ಸ್ವೀಟ್ ನಮಗೆ ಡ್ರೈ ಫ್ರೂಟ್ಸ್ ಬೇಕೇ ಬೇಕು. ಹಲ್ವಕ್ಕಂತೂ ಒಳ್ಳೇದು. ಸ್ವೀಟ್ ಎಲ್ಲ ಸ್ವೀಟಿಗೂ ಡ್ರೈ ಫ್ರೂಟ್ಸ್ ಬೇಕು. ಈಗ ನಾನೀಗ ಗೇರು ಬೀಜ, ಬಾದಾಮ್ ಮತ್ತೆ ಗೋಡಂಬಿ ಅಲ್ಲ ಇದು ದ್ರಾಕ್ಷಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಇದಕ್ಕೆ ಹಾಕುವ. ಯಾರಿಗೆ ರಗಳೆ ಬೇಡ, ಎಲ್ಲ ಇಡೀ ಸಿಗೋದಕ್ಕಿಂತ ಕಟ್ ಮಾಡಿ ಹಾಕಿದ್ರೆ ಎಲ್ಲರಿಗೂ ಸಿಗ್ತದೆ. ಇಲ್ಲಾದ್ರೆ ನನಗೆ ಬರಲಿಲ್ಲ, ನನಗೆ ಸಿಗ್ಲಿಲ್ಲ ಅಂತ. ಇದನ್ನು ಸ್ವಲ್ಪ ಮಾತ್ರ ಚೆನ್ನಾಗಿ ಹುರಿಬೇಕು. ಈಗ ಕೆಲವರೆಲ್ಲ ಗೋಡಂಬಿ ಬದಲು ತೆಂಗಿನಕಾಯಿಯ ಒಣ ಕೊಬ್ಬರಿ ಹಾಕ್ತಾರೆ. ಹೌದು, ಇಲ್ಲಿ ನಾನು ತೆಂಗಿನ ತುರಿಯನ್ನು ಹಾಕಿದ್ದೀನಿ. ಓಕೆ, ನೋಡಿ, ಈ ಥರ ಕಲರ್ ಎಲ್ಲ ಚೆನ್ನಾಗಿ ಬರ್ತಾ ಉಂಟು. ಈಗ ಗ್ಯಾಸನ್ನು ಸ್ವಲ್ಪ ಸಿಮ್ ಮಾಡುವ. ಈಗ ಸ್ವಲ್ಪ ಫ್ಲೇವರಿಗೆ 1 ಸ್ಪೂನು ಕಡಲೆ ಹುಡಿ 1 ಸ್ಪೂನ್ ಹಾಕು ಇದಕ್ಕೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವೀಗ ಪುಡಿ ಮಾಡ್ಕೊಂಡು ನಮ್ದು ಮೇನ್ ಇಂಗ್ರೀಡಿಯೆಂಟ್ ಹೆಸರು ಬೇಳೆ ಹುಡಿ ಇದನ್ನ ಇದಕ್ಕೆ ಹಾಕುವ. ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇರಬೇಕು ಈಗ. ಹೌದು, ಇಲ್ಲದ್ರೆ ಗಟ್ಟಿ ಆಗ್ತದೆ. ಚೆನ್ನಾಗಿ ಒಮ್ಮೆ ಕಲಿಸ್ಬೇಕು. ಈಗ ತುಪ್ಪ ಬೇಕೇ ಬೇಕು, ಆಬ್ವಿಯಸ್ಲಿ ಸ್ವೀಟ್ ಅಲ್ವಾ, ತುಪ್ಪ ಬೇಕು. ಈಗ ಈ ಥರ ನೋಡಿ ಎಲ್ಲ ಮಿಕ್ಸ್. ಈಗ 1 ಸ್ಪೂನ್ ತುಪ್ಪ ಹಾಕುವ. 1 ಸ್ಪೂನ್ ತುಪ್ಪ ಹಾಕು ಅಂತ ಹೇಳಿದ್ರ. KC ಅವರ ಶುದ್ಧವಾದ ತುಪ್ಪವನ್ನು ನೀವು ಬಿಡಲಿಕ್ಕೆ ಮನಸ್ಸೇ ಇಲ್ಲ. ಸ್ವೀಟ್ ಅಂದರೆ ಅದಕ್ಕೆ ತುಪ್ಪ ಇರಲಿ ಅಂತ ಹೇಳ್ತಾ ಇದ್ದೀರಾ. ಸಾಕು ಮತ್ತೆ ಹಾಕು. ತುಪ್ಪ ಹಾಕಿದ್ದು ನಾನು ನೋಡಿ ಈ ಥರ ಚೆನ್ನಾಗಿ ಒಮ್ಮೆ ಕಲಿಸ್ಬೇಕು. ಈಗ ಸಕ್ಕರೆ ಪಾಕ ಲಾಸ್ಟಿಗೆ ಹಾಕುದಾ ಹೇಗೆ? ಸಕ್ಕರೆ ಪಾಕ ಲಾಸ್ಟಿಗೆ ಹಾಕು. ನೀವು ಅಲ್ಲಿ ಇನ್ನೊಂದು ಏನೋ ತಂದಿದ್ದೀರಲ್ಲ, ಹಾಲು ಮತ್ತೆ ಕೇಸರ. ನಿಮಗೆ ಬೇಕಾದ್ರೆ ಏಲಕ್ಕಿ ಪೌಡರ್ ಹಾಕ್ಬೋದು. ನಾನು ಏಲಕ್ಕಿ ಪೌಡರ್ ಹಾಕಲಿಲ್ಲ, ನಾನು ಕೇಸರಿ ಹಾಕ್ತಾ ಇದ್ದೇನೆ. ಈಗ ನೋಡಿ, ಇನ್ನೀಗ ನಾವೀಗ ಹಾಲು ನೆನೆಸಿಟ್ಟಂತ ಕೇಸರಿನಿಗೆ ಇದಕ್ಕೆ ಹಾಕುವ. ಇದು ತಿರುಗಿಸಿದ ಕೂಡಲೇ ಈಗ ನಾವು ಸಕ್ಕರೆ ಮಾಡಿಕೊಂಡ ಪಾಕ ಇದೆಯಲ್ವಾ, ಅದನ್ನೀಗ ಹಾಕ್ಬೇಕು. ಗ್ಯಾಸ್ ಮಾತ್ರ ಸಿಮ್ಮಲ್ಲಿ, ಗ್ಯಾಸ್ ಹೈ ಮಾಡಲಿಕ್ಕೆ ಇಲ್ಲ. ಸ್ವಲ್ಪ ನಾನು ತಿರುಗಿಸ್ತಾ ಅದು ಸ್ವಲ್ಪ ಹಾಕುವ. ಹಾಕಿ ಈಗ ಉಳಿದ ಸಕ್ಕರೆ ಪಾಕ ಈಗ ಎಲ್ಲ ಹಾಕಿ. ಈಗ ನೋಡಿ, ಈ ಥರ ಮಾಡಿ ನೋಡಿ, ಎಲ್ಲ ತಳ ಬಿಡ್ತಾ ಡ್ರೈ ಆಗ್ತಾ ಉಂಟು. ನಾವು ಬೆಂಕಿ ಸ್ಲೋ ಇಟ್ಟಿವೆ, ಆದರೂ ಕೂಡ ಬೇಗ ಡ್ರೈ ಆಗ್ತದೆ. ಈಗ ಗ್ಯಾಸ್ ಆಫ್ ಮಾಡುವ. ಆಯ್ತಾ? ಆಲ್ಮೋಸ್ಟ್ ನಮ್ದು ಹಲ್ವಾ ಆಯ್ತು. ಈಗ ರೆಡಿ ಅಲ್ಲ, ಹಾಗಾದ್ರೆ ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಂತ ಹೇಳ್ಬೋದು. ಸರ್ವ್ ಮಾಡಲಿಕ್ಕೆ ಬಾಕಿ. ಓಕೆ,
ಇದಕ್ಕೆ ಮೇಲೆ ಒಂಚೂರು ಅರ್ಧ ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಹಾಕಬೇಕಾ ಮೇಲ್ಗಡೆಯಿಂದ? ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ. ಓಕೆ, ಸಾಕಾ? ಸಾಕು. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಸರ್ವ್ ಬೌಲಿಗೆ ಹಾಕು. ಓಕೆ, ಈಗ ಸರ್ವಿಂಗ್ ಬೌಲಿಗೆ ಹಾಕು. ಗಮನಾಗಿ ಕಾಣ್ತಾ ಉಂಟಲ್ಲ, ಟೇಸ್ಟ್ ಅಂತೂ ಹೈಯೇ ಇರ್ಬೋದು. ಓಕೆ, ಬಹು ಬೇಗ ಆಗುವಂಥ ಹೆಸರುಬೇಳೆ ಹಲ್ವಾ ಚೆನ್ನಾಗಿ ಕಾಣ್ತುಂಟು. ಇದರಲ್ಲಿ ಫುಲ್ ಕಾಸ್ಟ್ಲಿ ಉಂಟು ನೋಡಿ, ಗೋಡಂಬಿ ದ್ರಾಕ್ಷಿ ಎಲ್ಲವೂ ಒಳ್ಳೆ ಉಂಟು, ತುಪ್ಪ ಕೂಡ ಹಾಕಿದ್ರೆ ಟೇಸ್ಟ್ ಅಂತೂ ಫುಲ್ ಗಮ್ಮತ್ತಿರ್ಬೋದು ಕಾಣ್ತುಂಟು. ಓಕೆ, ಟೇಸ್ಟ್ ನೋಡೋಲ್ಲ ಇದ್ರಿಗೆ? ಓಕೆ, ಅನುರಾಧ ಮ್ಯಾಮ್ ಸಾಕಾಗಿರುವಂತಹ ಹೆಸರು ಬೇಳೆಯ ಹಲ್ವಾ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಮೂಂಗ್ ದಾಲ್ ಹಲ್ವಾ ತಯಾರಿಸುವ ವಿಧಾನ. ಮೊದಲು ಅರ್ಧ ಕಪ್ ಶುಚೀಕರಿಸಿ ಒಣಗಿಸಿದ ಹೆಸರು ಬೇಳೆಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಅರ್ಧ ಕಪ್ ಸಕ್ಕರೆಗೆ ಮುಳುಗುವಷ್ಟು ನೀರು ಹಾಕಿ ಕರಗಿಸಿಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿಕೊಂಡು ತೆಂಗಿನ ತುರಿ, ದ್ರಾಕ್ಷಿ, ಗೋಡಂಬಿಯನ್ನು ಕೆಂಪಗಾಗುವವರೆಗೂ ಹುರಿದು ಹೆಸರುಬೇಳೆ ಪುಡಿಯನ್ನು ಸೇರಿಸಿ ಹುರಿಯಿರಿ. ಮಧ್ಯ ಮಧ್ಯದಲ್ಲಿ ತುಪ್ಪ ಸೇರಿಸುತ್ತಾ ಬೆರೆಸಿಕೊಳ್ಳಿ. ಬಳಿಕ ಕೇಸರಿ ದಳಗಳನ್ನು ಹಾಲಿನಲ್ಲಿ ಸೇರಿಸಿ ಹುರಿಯಿರಿ. ಒಂದು ಮುದ್ದೆ ಬರುವವರೆಗೂ ಹುರಿಯುತ್ತಾ ಬೇಯಿಸಿಕೊಳ್ಳಿ. ಈಗ ಘಮಘಮಿಸುವ ಹೆಸರು ಬೇಳೆ ಹಲ್ವಾ ಸವಿಯಲು ಸಿದ್ಧ. ಅಡುಗೆ ಅಂತೂ ರೆಡಿಯಾಗಿದೆ. ಟೇಸ್ಟ್ ನೋಡಲಿಕ್ಕೆ ಮಾತ್ರ ಬಾಕಿ ಅಲ್ಲ. ಈಗ ಯಾವ್ದು ನೋಡುವ? ಫಸ್ಟ್ ನಾವು ಸ್ವೀಟ್ ನೋಡುವಲ್ಲ, ಆಮೇಲೆ ಖಾರಕ್ಕೆ ಹೋಗುವ ಅಂತಲ್ಲ. ಓಕೆ, ತಗೊಳ್ಳಿ. ಒಂದು ಸ್ಪೂನ್ ಬೆಚ್ಚ ಉಂಟು, ಬಿಸಿ. ಓಕೆ, ಹೆಸರುಬೇಳೆ ಹಲ್ವಾ. ಆಹಾ, ಭಾರಿ ಚೆನ್ನಾಗಿ ಉಂಟಲ್ಲ. ಏನು ನಾವು ಡ್ರೈ ಫ್ರೂಟ್ಸ್ ಹಾಕಿದ್ರು ಕೂಡ ಹಾಗೆ ಬಾಯಿಗೆ ಸಿಗ್ತಾ ಉಂಟು. ನಾರ್ಮಲಾಗಿ ಇದು ಸ್ವಲ್ಪ ಆರಿದ ನಂತರ ತಿಂದರೆ ಒಳ್ಳೆಯದಲ್ಲ, ಬೆಚ್ಚ ಬಾಯಿಯಲ್ಲಿ ಸಿಗುತ್ತೆ. ಬಟ್ ಟೇಸ್ಟ್ ಅಂತೂ ಒಳ್ಳೆಯದು ಉಂಟು. ನಾರ್ಮಲಾಗಿ ನಾವು ಹಲ್ವಾ ಬೇರೆ ಬೇರೆ ತಿಂತೇವೆ, ಈ ಥರ ಹೆಸರು ಬೇಳೆ ಹಲ್ವಾ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ, ಚೆನ್ನಾಗಿ ಕೂಡ ಇರುತ್ತಲ್ಲ. ಓಕೆ, ಈಗ ಇನ್ನೊಂದು ಬೀಟ್ರೂಟ್ ಅಂಬಡೆ ಅಂಬಡೆ ಕೂಡ ಹೇಳ್ಬೋದು, ಬೋಂಡ ಹೇಳ್ಬೋದಲ್ಲ. ಓಕೆ, ಇದನ್ನು ಸಾಸ್ ಜೊತೆ ಎಲ್ಲ ತಿನ್ಬೋದು ಅಂತ ಹೇಳ್ತಿದ್ದೀರಾ? ಸ್ಪೆಷಲಾಗಿ ನಾನು ಫಸ್ಟ್ ಟೈಮ್ ತಿನ್ನೋದು, ನೋಡಿ ಹೇಗೆ. ಆ ಥರ ಸ್ವೀಟ್ ಆದ ನಂತರ ಈ ಥರ ಒಂದು ತಿಂದರೆ ಚೆನ್ನಾಗಿರುತ್ತೆ. ನೋಡಿ, ಒಳಗಡೆ ಕೂಡ ಇದು ಏನು ನಾವು ಪನ್ನೀರ್ ಹಾಕಿದ್ವಲ್ಲ, ಕರೆಕ್ಟಾಗಿ ಕಾಣ್ತದೆ, ಟೇಸ್ಟಾಗಿ ಉಂಟು. ಇದು ಚಟ್ನಿಗೂ ಕೂಡ ತಿನ್ಬೋದು, ಹೌದು. ಇಲ್ಲಾಂದರೆ ನಾರ್ಮಲ್ ಆಗಿ ಟೀ ಕಾಫಿಗೂ ತಿನ್ಬೋದು, ಚೆನ್ನಾಗಿ ಉಂಟು. ಇದನ್ನು ಆಮೇಲೆ ಫುಲ್ ಖಾಲಿ ಮಾಡುವ. ಎರಡು ಅಡಿಗೆ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಅದರಲ್ಲಿ ಹಲ್ವಾ ಅಂತೂ ಒಳ್ಳೆ ಆಗಿದೆ ಮೇಡಮ್. ಮತ್ತು ಬೀಟ್ರೂಟ್ ಇದು ಬೋಂಡ ನಾರ್ಮಲ್ ನಾವು ಬೋಂಡ ಮಾಡೋದಕ್ಕಿಂತ ಸ್ಪೆಷಲಾಗಿ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲಿ. ಓಕೆ, ಅಂದರೆ ನನಗೆ ಗೊತ್ತಿದ್ದಂಥ ಅಡುಗೆಯನ್ನು ಎಲ್ಲ ವೀಕ್ಷಕರಿಗೂ ಹೇಳಿಕೊಡ್ಲಿಕ್ಕೆ ಆಯ್ತಲ್ಲ. ನಮಗೆ ಕೂಡ ಆ ಥರ ನೀವು ಅಪರೂಪಕ್ಕೊಮ್ಮೆ ಬರ್ತೀರಾ, ಆದರೆ ಅಡುಗೆ ಕೂಡ ಚೆನ್ನಾಗಿ ಮಾಡ್ತೀರಾ. ಹಾಗಾಗಿ ಇನ್ನು ಮುಂದೆ ಕೂಡ ಒಳ್ಳೆ ಅಡುಗೆಯನ್ನು ನಮ್ಮ ವೀಕ್ಷಕರಿಗೆ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ, ನಮಗೆ ಒಂದು ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಧನ್ಯವಾದಗಳು. ಹಾಗೆಯೇ ನಾನಾ ಮಸಾಲ ಇವರ ಕಡೆಯಿಂದ ಒಂದು ಕೂಡ ಚಿಕ್ಕ ಗಿಫ್ಟ್. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಓಕೆ, ಅನುರಾಧ ಮ್ಯಾಮ್ ಸಾಕಾಗಿರುವಂತಹ ಹೆಸರು ಕಾಳಿನ ಹಲ್ವಾ ಮತ್ತು ಸ್ಪೆಷಲಾಗಿ ಬೀಟ್ರೂಟ್ ಬೋಂಡ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.